ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಧೂಳೆಬ್ಬಿಸಿ ನಾ ಮುಂದೆ ಅಂತ ಬೈಕ್ ರೇಸರ್ಸ್. ಅಲ್ಲಿ ಬೈಕ್ ಡರ್ಟ್ ರೇಸ್ ಆಯೋಜಿಸಲಾಗಿದ್ದು ಬಿರು ಬಿಸಿಲನ್ನು ಲೆಕ್ಕಿಸದೆ ಜನ ಬೈಕ್ ರೇಸ್ ನೋಡಿ ಎಂಜಾಯ್ ಮಾಡಿದರು. ಈ ಡರ್ಟ್ ರೇಸ್ನ ಒಂದು ಝಲಕ್ ಇಲ್ಲಿದೆ ನೋಡಿ. ಬೈಕ್ ಡರ್ಟ್ ರೇಸ್ ಆಯೋಜನೆ ಮಾಡಿದ್ರು. ರೂಮ್ ಅಂತ ಸೌಂಡ್ ಮಾಡ್ತಾ ಧೂಳಿ ಬಿಸಿ ನಾ ಮುಂದೆ ಅಂತ ಬೈಕ್ ರೇಸರ್ಸ್ ಹೊರಡಿದ್ರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ನೆರೆದಿದ್ದವರು ಖುಷಿ ಪಟ್ಟರು. ಶಿವರಾತ್ರಿ ಹಾಗೂ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ಗಜಾನನ ರೇಸಿಂಗ್ ಸಂಘಟನೆಯಿಂದ ಗ್ರಾಮದ ಹೊರವಲಯದ ಮೈದಾನದಲ್ಲಿ ಮೋಟಾರ್ ಸೈಕಲ್ ಡರ್ಟ್ ರೇಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಳೆದ 9 ವರ್ಷಗಳಿಂದ ಬೈಕ್ ರೇಸ್ ಈ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗುತ್ತಾ ಬಂದಿದ್ದು, ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಬೈಕ್ ರೇಸ್ ಆಯೋಜನೆ ಮಾಡಿರಲಿಲ್ಲ. ರೇಸ್ನಲ್ಲಿ ಓಪನ್ ಕ್ಲಾಸ್, 4 ಸ್ಟ್ರೋಕ್ ಕ್ಲಾಸ್, 2 ಸ್ಟ್ರೋಕ್ ಕ್ಲಾಸ್ ಸೇರಿದಂತೆ ವೆಟರ್ನ್ ಕ್ಲಾಸ್ ಬೈಕ್ ರೇಸ್ ಆಯೋಜನೆ ಮಾಡಲಾಗಿತ್ತು. ಇನ್ನು ಬೈಕ್ ರೇಸ್ನಲ್ಲಿ ಪಕ್ಕದ ಗೋವಾ, ಮಹಾರಾಷ್ಟ್ರದ ಇಚಲಕರಂಜಿ, ಪುಣೆ, ಕೊಲ್ಹಾಪುರ ಸೇರಿದಂತೆ ರಾಜ್ಯದ ಹುಬ್ಬಳ್ಳಿ, ಧಾರವಾಡದ ಬೈಕ್ ರೇಸರ್ಗಳು ಭಾಗಿಯಾಗಿದ್ದರು. ಬೈಕ್ ರೇಸ್ನಲ್ಲಿ ಸುಜುಕಿ, ಯಮಹಾ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರೊಫೆಷನಲ್ ರೈಡರ್ಸ್ ಧೂಳೆಬ್ಬಿಸಿದರು. ಕೊರೋನಾ ಹಿನ್ನೆಲೆ 2 ವರ್ಷದಿಂದ ಬೈಕ್ ರೇಸ್ನಲ್ಲಿ ಪಾಲ್ಗೊಂಡಿರಲಿಲ್ಲ. 2 ವರ್ಷ ನಂತರ ಇದೇ ಮೊದಲು ಭಾಗಿಯಾಗುತ್ತಿದ್ದೇವೆ. ಈ ಮೊದಲೆಲ್ಲ ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ಮೈಸೂರು, ತುಮಕೂರಿನಲ್ಲಿ ತಿಂಗಳಿಗೆಲ್ಲ 1 ಬಾರಿ 2 ಬಾರಿ ರೇಸ್ ಆಯೋಜನೆ ಮಾಡ್ತಾ ಇದ್ರು. ಆದರೆ ಇಲ್ಲೆಲ್ಲ ವರ್ಷಕ್ಕೆ 1 ಬಾರಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬೈಕ್ ರೇಸ್ ಆಯೋಜನೆ ಆಗಬೇಕು ಅಂತ ಕಳೆದ 18 ವರ್ಷದಿಂದ ಬೈಕ್ ರೇಸ್ ಮಾಡಿಕೊಂಡು ಬಂದ ರೈಡರ್ ಹೇಳಿದರು. ಇನ್ನು ಸುತ್ತ 10 ಹಳ್ಳಿಗಳ ಜನ ಬೈಕ್ ರೇಸ್ ನೋಡಲು ಆಗಮಿಸಿ ಬೈಕ್ ರೇಸ್ ನೋಡಿ ಖುಷಿ ಪಟ್ಟರು. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೈಕ್ ರೇಸ್ ಆಯೋಜನೆ ಆಗೋದು ಕಡಿಮೆ. ಜಾತ್ರೆಗೆ ಆಗಮಿಸಿದ್ದ ಸುತ್ತ 10 ಹಳ್ಳಿಯ ಜನ ಬೈಕ್ ರೇಸ್ ನೋಡಿ ಖುಷಿಪಟ್ಟು ಸಂಭ್ರಮಿಸಿದರು. ಕುಮಾರ್ ಪಾಟೀಲ, ಸ್ಪಂದನ ನ್ಯೂಸ್, ಚಿಕ್ಕೋಡಿ. ಇದು 9 ವರ್ಷ ಐತ್ರಿ ಸರ್. ಆಯೋಜನೆ ಮಾಡಕ್ಕೆ 9 ವರ್ಷ ಐತ್ರಿ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದಾಗ ಇರೋದ್ರಿಂದ ರೀ ಇಲ್ಲಿಂದ ಮಹಾರಾಷ್ಟ್ರ ಜನ ಸಾಕಷ್ಟು ಬರ್ತಾರೆ ಸರ್. ಅದ್ರ ಆಲ್ಮೋಸ್ಟ್ ಎಲ್ಲ ಇರೋದೆಲ್ಲ ಮಹಾರಾಷ್ಟ್ರದಾಗ ರೈಡರ್ ಭಾಳ ಅದಾರ ರೀ. ನಮ್ಮ ಕರ್ನಾಟಕದಿಂದ ಭಾಳ ದೂರಿಂದ ಬರ್ಬೇಕಾದ್ರೆ ಚಿತ್ರದುರ್ಗ ಆ ಕಡೆ ಈ ಕಡೆ ಸೈಡ್ ಅದಾರ ರೀ. ಅದು ದೂರಿಂದ ಅವ್ರು ಖರ್ಚು ಪುರೋಸೋದಿಲ್ಲ ರೀ ಸರ್. ಇವರು ಒಂದು ನಮ್ಗೆ ಇದನ್ನು ಪ್ರೇಕ್ಷಣೆ ತೋರಿಸೋ ಸಲುವಾಗಿ ಇಲ್ಲಿ ನಮ್ಮ ಊರಿಗೆ ಬಂದಾರ ಸರ್. ನಾನು 18 ಇಯರ್ಸ್ಲಿಂದ ಓಡಿಸ್ತಾ ಇದ್ದೀನಿ. ನಡಕ್ಕೆ ಸ್ವಲ್ಪ ಗ್ಯಾಪು ಆಗಿ ತೊಂದರೆಯಿಂದ ಓಡಿಸಿಲ್ಲ. ಅವಾಗ ರೆಗ್ಯುಲರ್ ಆಗಿ ಓಡಿಸ್ತೀನಿ. ಇನ್ನೂವರೆಗೆ ನಾನು ಸ್ಟೇಟ್ ಲೆವೆಲ್ 33 ಟ್ರಾಫಿ ಮಾಡೇನಿ ರೀ. ಆಮೇಲೆ ಲೋಕಲ್ ಧಾರವಾಡ, ಹುಬ್ಬಳ್ಳಿ 12 ಟೈಮ್ಸ್ ಬೆಸ್ಟ್ ರೈಡರ್ ಮಾಡೇನಿ ನಾರ್ತ್ ಕರ್ನಾಟಕ. ಆಮೇಲೆ ಈಗ ನನಗೆ 37 ವಯಸ್ಸು. ನಮ್ಮ